ಕಾಂಗ್ರೆಸ್ ನಾಯಕಿ ಹಾಗೂ ಕೆಪಿಸಿಸಿ ಸಾಮಾಜಿಕ ಜಾಲತಾಣ ಘಟಕ ಕಾರ್ಯದರ್ಶಿ ಶೈಲಜಾ ಅಮರನಾಥ್ ಅವರದ್ದು ಎನ್ನಲಾದಂತಹ ವಿವಾದಿತ ಆಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಆಡಿಯೋದಲ್ಲಿ ಪ್ರಧಾನಿ ಮೋದಿ, ಗೃಹ ಸಚಿವ ಶಾಹೆತ್ ಅವರ ವಿರುದ್ಧ ಶೈಲಜಾ ಅವರು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪವನ್ನ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ಆಡಿಯೋ ಪ್ರಕಾರ ಮೋದಿ ತಾಯಿ ಮತ್ತು ಅಮಿತ್ ಶಾ ತಾಯಿ ಬಾರ್ ಡ್ಯಾನ್ಸರ್ಗಳು, ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡುವವರಿಗೆ ಈ ವಿಚಾರ ತಿಳಿದಿಲ್ಲ ಎಂದು ಸಾಮಾಜಿಕ ಜಾಲತಾಣ ಕ್ಲಬ್ ಹೌಸ್ನಲ್ಲಿ ನಡೆದಂತಹ ಚರ್ಚೆಯಲ್ಲಿ ಅವಹೇಳನ ಮಾಡಿದ ಆರೋಪವನ್ನ ಮೂಲತಃ ದಕ್ಷಿಣ ಕನ್ನಡದ ಪುತ್ತೂರಿನ ಶೈಲಜಾ ಅಮರನಾಥ್ ಎದುರಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ನೆನಪಾಯ್ತು ನನಗೆ. ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅವರು ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಸೋನಿಯಾ ಗಾಂಧಿ ಅವರನ್ನು ಬಾರ್ ಡ್ಯಾನ್ಸರು, ಅದೆಂತದ್ದು ಇನ್ನೊಂದು ವರ್ಡ್ ಪ್ರಾಸ್ಟಿಟ್ಯೂಟ್, ಈ ತರ ಎಲ್ಲ ಹಾಕೊಂಡು ಯಾಕೆ ತಿರುಗ್ತಾರೆ ಗೊತ್ತಾ? ಯಾಕೆ ತಿರುಗ್ತಾರೆ? ನೀವು ದಂಗಾಗ್ಬಿಡ್ತೀರಿ ಕೇಳಿದ್ರೆ. ನರೇಂದ್ರ ಮೋದಿ ಅವರ ತಾಯಿ ಕೂಡ ಒಬ್ರು ಅಂತವ್ರೆ. ಅದಕ್ಕೆ ಪಾಪ ಅಮಿತ್ ಶಾ ಅವರ ತಾಯಿ ಯಾರು ಗೊತ್ತಾ ನಿಮಗೆ? ಅವರು ಕೂಡ ಅಂತವ್ರೆ ಅಂತೆ. ನಮ್ಗೆ ಈ ನಾರ್ತ್ ಇಂಡಿಯಾದವರ ವಿಚಾರಗಳು ಗೊತ್ತಿಲ್ಲ ಮೇಡಮ್. ನಮ್ಗೆ ತುಂಬಾ ಬೇಸರ ಆಗ್ತದೆ ಕೇಳುವಾಗ. ದಯವಿಟ್ಟು ಇನ್ನೊಂದು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡಿ, ಬಿಟ್ಬಿಡಿ ಅದನ್ನ. ಇರಿ ಸರ್, ಇರಿ ಶಶಿ ಅವರೇ, ನಿಮಗ್ ಬೇಜಾರಾದ್ರೆ ರೂಮಿಂದ ಎಕ್ಸಿಟ್ ಆಗಿ ಸರ್. ಇರೋ ವಿಚಾರ ಸತ್ಯ ಹೇಳುವಾಗ ಅಡ್ಡ ಬರಬೇಡಿ. ಹೀಗೆ ಪಾಪ ಈಗ ಏನ್ ಹೇಳಿದ್ರೆ, ನಮ್ಮ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಈಗ ಮಾತಾಡಿದ್ರಲ್ಲ, ಪ್ರಿಯಾಂಕಾ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಇವ್ರು ಹೋಗಿ ಅಮಿತ್ ಶಾ ಅವರ ತಾಯಿ ಬಗ್ಗೆ ಕೇಳಿ, ಮೋದಿ ಅವರ ತಾಯಿ ಬಗ್ಗೆ ಕೇಳಿ. ಕರಳು ಕಿತ್ತು ಬರುತ್ತೆ ಸ್ನೇಹಿತರೆ. ಅವ್ರೇನ್ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾದ್ರೆ ದಂಗಾಗ್ಬಿಡ್ತೀರಿ ನೀವು. ನಿಜವಾಗ್ಲೂ ಕರಳಲ್ಲ, ಕಿಡ್ನಿಗಳು ಕೂಡ ಕಿತ್ತು ಬರುತ್ತೆ. ಒಂದೊತ್ತು ಊಟಕ್ಕೆ ಅವರೆಷ್ಟು ಕಷ್ಟ ಪಡ್ತಾ ಇದ್ರು, ಎಲ್ಲೆಲ್ಲ ಓಡಾಡ್ತಾ ಇದ್ರು ಅಂತ ತಿಳ್ಕೊಂಡ್ರೆ. ಸೊ ನಾನು ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ನಾನ್ ಮಾತಾಡುದಲ್ಲ, ಅವರೇ ಹೇಳ್ಕೊಂಡಿರೋಂತ ವಿಚಾರಗಳು.